ಶಿಕ್ಷಕಿಯೋರ್ವ ವಿದ್ಯಾರ್ಥಿಗಳನ್ನ ಪ್ರೀತಿಸಿದರೆ ವಿದ್ಯಾರ್ಥಿಗಳು ಆ ಶಿಕ್ಷಕಿಯನ್ನ ಎಷ್ಟು ಇಷ್ಟಪಡುತ್ತಾರೆ ಎನ್ನುವುದಕ್ಕೆ ಈ ಘಟನೆಯ ಸಾಕ್ಷಿ. ಗುರು ಶಿಷ್ಯ ಸಂಬಂಧಕ್ಕೆ ಉತ್ತಮ ಉದಾಹರಣೆ ಎಂದರೂ ತಪ್ಪಾಗಲಾರದು. ಉಡುಪಿ ತಾಲೂಕಿನ ವಡ್ಡರ್ಸೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕಿಯೋರ್ವರು ನಿಯೋಜನೆ ಮೇಲೆ ಬೇರೆಡೆಗೆ ತೆರಳುತ್ತಿರುವ ಸಂದರ್ಭ ಶಿಕ್ಷಕಿ ತೆರಳುತ್ತಿದ್ದ ಕಾರನ್ನ ತಡೆದು ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ ಘಟನೆ ವರದಿಯಾಗಿದೆ. ಈ ಶಾಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಶಾಲಿನಿ ಎಂಬ ಶಿಕ್ಷಕಿ ವಿಶೇಷ ಚೇತನ ಮಕ್ಕಳಿಗೆ ತರಬೇತಿ ನೀಡಲೆಂದು ಜೂನ್ 8ರಂದು ನಡೆದ ಸರ್ಕಾರಿ ಕೌನ್ಸೆಲಿಂಗ್ನಲ್ಲಿ ನಿಯೋಜನೆಗೊಂಡಿದ್ದರು. ಆದರೆ ಇವರಿಗೆ ವಿದ್ಯಾರ್ಥಿಗಳ ಮತ್ತು ಪೋಷಕರ ಒತ್ತಡದ ಹಿನ್ನೆಲೆಯಲ್ಲಿ ಅಲ್ಲಿಗೆ ಹೋಗಲು ಸಾಧ್ಯವಾಗಿರಲಿಲ್ಲ. ಬುಧವಾರ ಕಡ್ಡಾಯವಾಗಿ ತೆರಳಬೇಕೆಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಂದ ಆದೇಶ ಬಂದ ಹಿನ್ನೆಲೆ ಮುಖ್ಯೋಪಾಧ್ಯಾಯರಿಂದ ಬಿಡುಗಡೆ ಪತ್ರವನ್ನು ಪಡೆದುಕೊಂಡ ಇವರು ವಿಕಲಚೇತನ ಮಕ್ಕಳಿಗೆ ಭಾಷಾ ಕೌಶಲ್ಯ ವಿಚಾರವಾಗಿ ಸಂಪನ್ಮೂಲ ವ್ಯಕ್ತಿಯಾಗಿರುವ ಹಿನ್ನೆಲೆಯಲ್ಲಿ ತರಬೇತಿ ನೀಡಲೆಂದು ಕಾರಿನಲ್ಲಿ ಹೊರಟಿದ್ದರು. ಶಾಲಿನಿ ಟೀಚರ್ ಶಾಲೆಯಿಂದ ಹೋಗುತ್ತಿದ್ದಾರೆ ಎಂಬ ವಿಚಾರ ತಿಳಿದ ವಿದ್ಯಾರ್ಥಿಗಳು ಏಕಾಏಕಿ ಕಾರಿಗೆ ಅಡ್ಡ ಬಂದು ಶಾಲೆಯ ಗೇಟಿಗೆ ಬಾಗಿಲು ಹಾಕಿ ಎಂದು ಪ್ರತಿಭಟನೆ ನಡೆಸಿದ್ದಾರೆ. ಶಿಕ್ಷಕಿ ಶಾಲಿನಿ ವಡ್ಡರ್ಸೆ ಸರ್ಕಾರಿ ಪ್ರಾಥಮಿಕ ಶಾಲೆಯಿಂದ ಬೇರೆಡೆಗೆ ತೆರಳುತ್ತಿರುವುದನ್ನು ಖಂಡಿಸಿ ಅವರು ಹೋಗಬಾರದು ಎಂದು ಕಾರಿಗೆ ಮುತ್ತಿಗೆ ಹಾಕಿದ್ದಾರೆ. ಶಿಕ್ಷಕಿಗಾಗಿ ಶಾಲೆಯಲ್ಲಿ ಮಕ್ಕಳು ಪ್ರತಿಭಟನೆ ನಡೆಸುತ್ತಿರುವುದನ್ನು ಕಂಡು ಪೋಷಕರು ಮತ್ತು ನಾಗರಿಕರು ಎಸ್ಡಿಎಂಸಿ ಸದಸ್ಯರು ತಕ್ಷಣ ಶಾಲೆ ಕಡೆ ದೌಡಾಯಿಸಿದರು. ಸುಮಾರು 2 ಗಂಟೆಗಳ ಕಾಲ ತಡೆಯೊಡ್ಡಿದ ಮಕ್ಕಳು ಬಿಇಒ ಕಚೇರಿಯಿಂದ ಸದ್ಯಕ್ಕೆ ಅವರ ನಿಯೋಜನೆಯನ್ನ ಈ ಶೈಕ್ಷಣಿಕ ವರ್ಷದ ಅಂತ್ಯದವರೆಗೆ ತಡೆ ಹಿಡಿಯಲಾಗಿದೆ ಎಂಬ ಮೌಖಿಕ ಸೂಚನೆ ಬಂದ ಹಿನ್ನೆಲೆ ಮಕ್ಕಳು ಕುಣಿದು ಕುಪ್ಪಳಿಸಿದರು. ಶಾಲಿನಿ ಟೀಚರ್ ಬಂದ್ರು ಎಂಬ ಮಕ್ಕಳ ಕೂಗು ಅಲ್ಲಿದ್ದವರನ್ನ ರೋಮಾಂಚನಗೊಳಿಸಿತು. ಶಾಲಿನಿ ಟೀಚರ್ ನಮಗೆ ಚೆನ್ನಾಗಿ ಪಾಠ ಮಾಡ್ತಾರೆ, ನಾವು ಬಿದ್ರೆ ನಮಗೆ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ, ಪಾಠ ಅರ್ಥವಾಗುವ ಥರ ಹೇಳಿಕೊಡ್ತಾರೆ, ಹಾಗಾಗಿ ನಮಗೆ ಶಾಲಿನಿ ಟೀಚರ್ ಬೇಕು ಎನ್ನುವುದು ಮಕ್ಕಳ ಆಗ್ರಹವಾಗಿತ್ತು. ಶಾಲಿನಿ ಟೀಚರ್ ಕರೆಕ್ಟ್ ಆಗಿ ಪಾಠ ಎಲ್ಲ ಚೆನ್ನಾಗಿ ಮಾಡ್ತಾರೆ, ಮತ್ತೆ ಯಾರಿಗಾರು ಬಿದ್ದುಗಿನ ಗಾಯಗಿನ ಆಗಿದ್ರು ಚೆನ್ನಾಗಿ ಇನ್ನು ಮುಖ್ಯೋಪಾಧ್ಯಾಯರ ನಡುವಿನ ಭಿನ್ನಮತದಿಂದ ಶಿಕ್ಷಕರು ವರ್ಗಾವಣೆ ಬಯಸಿದರು ಎನ್ನುವ ಪ್ರಶ್ನೆ ಇಲ್ಲಿ ಕಾಡುತ್ತೆ. ಶಿಕ್ಷಕಿ ಶಾಲಿನಿಯವರು ವಿದ್ಯಾರ್ಥಿಗಳೊಂದಿಗೆ ಮತ್ತು ಪೋಷಕರೊಂದಿಗೆ ಉತ್ತಮ ಸಂಬಂಧ ಹೊಂದಿದ್ದರು. ಈ ಹಿಂದೆ ಶಾಲೆಯಲ್ಲಿ ಮಕ್ಕಳ ಕೊರತೆ ಇದ್ದಾಗ ಶಾಲೆಯ ಹಳೆ ವಿದ್ಯಾರ್ಥಿ ಸಂಘದೊಂದಿಗೆ ಮತ್ತು ನಾಗರಿಕರೊಂದಿಗೆ ಸೇರಿ ಶಾಲೆಗೆ 50ಕ್ಕೂ ಹೆಚ್ಚು ಮಕ್ಕಳು ಸೇರ್ಪಡೆಗೊಳ್ಳುವಂತೆ ಮಾಡಿದ್ದರು. ಮುಖ್ಯ ಶಿಕ್ಷಕರ ನೇಮಕ ಕೂಡ ಆಯಿತು. ಆದರೆ ಮುಖ್ಯ ಶಿಕ್ಷಕರು ಶಾಲೆಯ ಅಭಿವೃದ್ಧಿ ಕಡೆಗೆ ಹೆಚ್ಚಿಗೆ ಗಮನ ಹರಿಸದೆ ಮಕ್ಕಳ ಕುರಿತು ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಮತ್ತು ಶಿಕ್ಷಕಿ ಶಾಲಿನಿಯೊಂದಿಗೆ ಕೂಡ ಅನುಚಿತವಾಗಿ ವರ್ತಿಸುತ್ತಿದ್ದಾರೆ ಎನ್ನುವುದು ಪೋಷಕರ ಆರೋಪ. ಈಗ ಹೆಂಗಿತ್ತಂದ್ರೆ ಟೋಟಲ್ ಸ್ಟಾಫ್ ಒಳಗಿನ ಸಮಸ್ಯೆ, HM ಇಂದ ಸಮಸ್ಯೆ ಅಂತ ಹೇಳೋದಿಲ್ಲ, ಸ್ಟಾಫ್ ಒಳಗಿನ ಸಮಸ್ಯೆ ಇದೆಯಲ್ಲ, ಅವ್ರವ್ರ ಒಳಗೆ ಇದಿಲ್ಲ, ಹೊಂದಾಣಿಕೆ ಇಲ್ಲ. ನಂತರ ಸ್ಥಳಕ್ಕೆ ಬಂದ ಶಿಕ್ಷಣ ಇಲಾಖೆಯ ಸಮನ್ವಯ ಅಧಿಕಾರಿ BA ಶೇಷಗಿರಿರಾವ್, ECO ಮಂಜುನಾಥ್ ನಾಯ್ಕ್, BRP ನಾಗರಾಜ್, ಮಂಜುನಾಥ ಹೊಳ್ಳ ಪೋಷಕರೊಂದಿಗೆ ಸಮಸ್ಯೆಯ ಕುರಿತು ಚರ್ಚಿಸಿದರು. ನಂತರ ಮೇಲಾಧಿಕಾರಿಗಳ ಸೂಚನೆಯ ಮೇರೆಗೆ ಸದ್ಯ ಅಲ್ಲಿಯ ಶಿಕ್ಷಕರನ್ನ ಈ ಶೈಕ್ಷಣಿಕ ವರ್ಷದ ಅಂತ್ಯದವರೆಗೆ ಉಳಿಸಿಕೊಳ್ಳುವುದಾಗಿ ಹೇಳಿದರು. ಹರೀಶ್ ಕಿರಣ್ ತುಂಗ, V4 News 24/7 ಕುಂದಾಪುರ.